ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲೇನು ಮಾತಾ ಮೋಕೆ ಹಿಡಿದುಕೊಂಡು ಹೊಸ ಕುರಲ್ದ ಇನಿತ ಸುದ್ದಿಗೊಂಚಲನ್ನು ಶುರು ಮಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಬದುಕಿಗೆ 5 ಆಯಾಮಲುಂಡು: ಧಾರ್ಮಿಕ, ಸಾಮಾಜಿಕ, ಕೌಟುಂಬಿಕ, ವ್ಯಾವಹಾರಿಕ ಬಕ್ಕ ರಾಜಕೀಯ. ಈ 5ನೆಟ್ಲ ಮಲ್ಲ ಚಾತುರ್ಪನ್ನು ಪಡೆಯಿನಾರು ಉಲ್ಲಾಸ್ ಶೆಟ್ಟಿ. ಅಂಚಾದ ಅರಣ್ಯ ಮುತಾಲಿಕೆದ ಬಾಟ ಮಾರಾಟ ಮಳಿಗೆ ಯಶಸ್ವಿ ಆವಡು ಬಂಡದು ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರು ಅಜಿತ್ ಕುಮಾರ್ ರೈ ಮಾಲಾಡಿ ತೊಕ್ಕೋಟು ಓವರ್ಬ್ರಿಡ್ಜ್ದ ಬಾಟ ಮಾರಾಟ ಮಳಿಗೆಗೆ ಎಡ್ಡೆಪ್ಪು ಬೈಕೇರು. ತೊಕ್ಕೋಟು ಹೃದಯ ಭಾಗ ಓವರ್ ಬ್ರಿಡ್ಜ್ದ ಸಮೃದ್ಧಿ ಆರ್ಕಿಡ್ ಕಟ್ವಣಡು ಶ್ರೀಮತಿ ರೇಖಾ ಉಲ್ಲಾಸ್ ಶೆಟ್ಟಿ ಮಾಲಕತ್ತೊಡು ಶುರುವಾಯಿನ ಪಾದರಕ್ಷಲದ ಮಾರಾಟ ಮಳಿಗೆ ಬಾಟಾ ಸ್ಟೋರ್ ಶುಕ್ರವಾರ ಕಾಂಡೆ ಉದಿಪನಾಡು. ಪಾದರಕ್ಷೆ, ಬ್ಯಾಗ್, ಪರ್ಸ್ ಇಂಚ ಬಾಟಾ ಉತ್ಪನ್ನಲಿದ ಹೊಸ ಮಾರಾಟ ಮಳಿಗೆ ಬಾಟಾ ಸ್ಟೋರ್ನು ಕುಡ್ಲ ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರು ಕೆ ಅಜಿತ್ ಕುಮಾರ್ ರೈ ಮಾಲಾಡಿ ರಿಬ್ಬನ್ ಅರಲ್ಪಾದ ಉದಿಪನ ಮಲ್ತೇರು. ಉಲ್ಲಾಸ್ ಶೆಟ್ಟಿ ದಂಪತಿಲು ಸಾಮಾಜಿಕ ಧಾರ್ಮಿಕ ಕ್ಷೇತ್ರ ಮಲ್ಲ ಪುದರ್ ಪಡೆಯನಕಲು ಬದುಕದ 5 ಆಯಾಮಲು ಧಾರ್ಮಿಕ, ಸಾಮಾಜಿಕ, ಕೌಟುಂಬಿಕ, ವ್ಯಾವಹಾರಿಕ ಬೊಕ್ಕ ರಾಜಕೀಯ ಇಂಚ 5 ಆಯಾಮಲೆಡ್ಲ ತನ್ನ ಮಲ್ಲ ಚಾತುರ್ಪುನು ತೋಜಾಯಿನಾರು. ಬಾಟಾ ಸಂಸ್ಥೆಲದ ಉತ್ಪನ್ನಲದ ಮಾರಾಟಡು ಸುರತ್ಕಲ್ ಬಂಟ್ವಾಡಡು ಮಳಿಗೆನು ಸುರುಮಲ್ತದು ಅನುಭವ ಪಡೆತಿರು. ಇತ್ತೆ ಉಡ್ಲಾನದ ಈ ಪೊರ್ಲಖಂಡದ ಪರಿಸರಡು ಮಾರಾಟ ಮಳಿಗೆನು ಸುರು ಮಲ್ತದಿರು. ಇಂದು ಕರಾವಳಿ ಉದ್ದಗ್ಲ ಆವಡ್ ಪಂಡದು ಅಜಿತ್ ಕುಮಾರ್ ರೈ ಮಾಲಾಡಿ ಬಾಟಾ ಸ್ಟೋರ್ ಹೊಸ ಮಾರಾಟ ಮಳಿಗೆಗೆ ಉಲ್ಲಾಸ್ ಶೆಟ್ಟಿ ದಂಪತಿಲಿಗೆ ಎಡಬೇಕಿರು. ಈ 5 ಆಯಾಮಡ್ಲ ಉಲ್ಲಾಸ್ ಶೆಟ್ಟಿ ಉಳ್ಳೇರು ಅದನ್ನ ಕುಟುಂಬ ಸಮೇತವಾದ 5 ಆಯಾಮಡ್ ಉಪ್ಪುನು ಮಾತ್ರ 5 ಆಯಾಮಲ್ಲ ಬಾರಿ ಪೊಲ್ಲಾದ ನಡಪವನ್ನು ಪೊಲ್ಲೇರಿ ಅರಿ ಒಂದು ಗಟ್ಟಿದ ತಾಟಿ ಬಿಟ್ಲಿ ಉಲ್ಲಾಸ್ ಶೆಟ್ಟಿ ನಮ್ಮ ಅರೆಗೆ ಮುಖ್ಯವಾದ ಬಣ್ಣ ಸಾಮಾಜಿಕವಾದ ಏನಾಯ್ತು ಧಾರ್ಮಿಕವಾದ ನಮ್ಮ ಬಂಟ್ ಸಂಘದವಾದ ಕಾರ್ಯಕ್ರಮಗಳ ಸೂದಾನಗ ಐಟ್ಲ ಬೇತ ವಿಧಂಡು ಬಂಟ್ ಸಂಘ ಏನು ಬಂಟ್ರಿಗೆ ಮಾತ್ರ ಅದು ಉಪ್ಪುಣತ್ತು ಅವಳಿಂಕಲು ಪ್ರತಿಯೊಂದು ಧರ್ಮದಾಕ್ಲಿನ ಜಾತಿದಾಕ್ಲಿನ ಗೌರವ ಮಲ್ಪುಣ ಅಂಚಿನ ಒಂಜಿ ಮಲ್ಲ ಕಜ್ಜೋನು ಕರಿನ 30 ವರ್ಷದಿಂದ ಮಲ್ತೊಂದಿಲ್ಲ ಮಾತೆರೆಲ್ಲ ನಮ್ಮ ದಿಮ್ಮುದಿ ಒಂದು ಆಕಳೊಟ್ಟಿಗೆ ಸೇರೊಂದು ಆಕಳೊಟ್ಟಿಗೆ ಬದುಕೊಂದು ಉಪ್ಪೋಡು ಪಂಪಿನ ಒಂದು ಉದ್ದೇಶ ನಮ್ಮ ಉದ್ದೇಶ ಅದೊಂದು ಅಂಚಿನ ಅಂದೇಟಿ ವಸ್ತು ಕಾರ್ಯಕ್ರಮಗಳು ಮುಂದಾಳುತ್ತೊಂದೆ ತಂದು ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಯಶಸ್ವಿಯಾದ ಅಕಲ 6 ಜನಕುಲೇನು ಒಟ್ಟಿಗೆ ಸೇರೋ ಒಂದು 6 ಜನಕುಲು ಬಂದು ಎಂಕುಲ್ಲ ಸೇರಿದ ಮಾತೆಲ್ಲ ಪೊರ್ಲುಡು ಬಲ್ತೊಂದು ಬೈದಿರು ಅರ್ನ ವಾ ಕ್ಷೇತ್ರಗಳ ಬಣ್ಣ ಕಡೆ ಇತ್ತದ ಈ ಕ್ಷೇತ್ರಗಳ ಆರು ಒಂದು ಸಂತೃಪ್ತವಾಗಿನ ಒಂದು ಜೀವನ ನಡಪ ಹೊಂದಲೇರು. ಇನಿಗೆ ಸುರತ್ಕಲ್ಲು ಬಂಟ ಅಂದೇಟ್ ಬಾಟಾ ಶೋರೂಮ್ನ ಓಪನ್ ಆಂಡು ಪಂತೆ ಸಮಯಡೆ ಮೂಲ ತೊಕ್ಕೊಟ್ಟುಡಾಂಡು ಹೈವೇಡೆ ಒಂಜಿ ಲೈನಿಗೆ ಉದ್ದೋಗುಂಡು ನನ್ನ ದೇವರ ನಟೊಂಡು ಎಂಚಿನ ಹೊಂಡ ನಮ್ಮ ಈ ಭಾಗದ ಹೈವೇದ ಎಂಡಿಡ್ದು ನಮ್ಮ
ತುಳುನಾಡದ ಆಮೇತ ಬೈಂದೂರು ಮುಟ್ಟ ನನೊಂಜಿ ಮುಪ್ಪ ಶೋರೂಮ್ಲಿಂದ ಓಪನ್ ಮಲ್ಪಿನ ಅವಕಾಶ ನನೊಂಜಿ 5 ವರ್ಷದಲ್ಲಿ ದೇವರ ಮಕ್ಕಳಿಗೆ ಕೊರಡು. ಪಣಂಬೂರು ಡಿಕ್ಸ್ ಸಮೂಹ ಸಂಸ್ಥೆದ ಆಡಳಿತ ನಿರ್ದೇಶಕರು ಎಂ ದೇವಾನಂದ ಶೆಟ್ರು ಬೊಕ್ಕ ತೊಕ್ಕೋಡು ಪೆರ್ಮನ್ನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪಾಲನಾ ಮಂಡಳಿ ಉಪಾಧ್ಯಕ್ಷರು ಅರುಣ್ ಡಿಸೋಜಾ ಮಲ್ಲಬಿನಿರಾದ ಬಾಟಾ ಸ್ಟೋರ್ ಸಂಸ್ಥೆಗೆ ಅವೆತ ಪ್ರವರ್ತಕರು ಶ್ರೀಮತಿ ರೇಖಾ ಉಲ್ಲಾಸ್ ಶೆಟ್ಟಿ ದಂಪತಿಗಳಿಗೂ ಶುಭ ಹಾರೈಸಿರು. ಮೊಕುಲ ಈ ರಡ್ನೆ ಶೋರೂಮ್ ಬಾಟಾ ಶೋರೂಮ್ದ ದುಂಬು ನಂಗೆ ಗೊತ್ತಿತ್ತು ಬಾಟ ಬಂಡ ಹಂಪಣ್ಣ ಕಟ್ಟೆಡು ಒಂಜಿ ಮಾತ್ರ ಬಾಟದ ಅಂಗಡಿ ಇತ್ತೆ ಅಂಚತ್ತು ಸುರತ್ ಕಲ್ದಾಂಡ ಮೂಲಾಡ್ ದುಂಬೊಂಜಿ ಫೇಮಸ್ ಬಂಡ ಬಾಟ ಬಂಡ ನಮ್ಮ ಹಂಪಣ್ಣ ಕಟ್ಟೆ ಅಂಚನೆ ಇನಿ ಮೂಲು ಉಲ್ಲಾಲದ ಈ ಪರಿಸರಡು ಶೋಕದ ಈ ಶೋರೂಮ್ ದುಂಬು ಬಾಟದಕ್ಲ ಬಂಡ ಒಂಜಿ 5 ವರ್ಷದ ಮಿತ್ತದಕ್ಲನೇ ಆಕಲ ಚಪ್ಪಲ್ ಉಪ್ಪುಂಡು ಬಾಕಿ ಏರ್ಲ ಇನ್ನು ಜವನೀರು ಫೋನ್ ನಿಂತಿದೆ ಇತ್ತೆ ಅಂಚತ್ತು ಇತ್ತೆ ಬೇತೆ ಬೇತೆ ವೆರೈಟಿದ ಚಪ್ಪಲ್ಲಿನ ಅಕಲು ಪ್ರೊಡಕ್ಷನ್ ಮಲ್ತಂದುಲ್ಲೇರು ಇತ್ತೆದ ಮಾರ್ಕೆಟ್ ಆತ ಕಾಂಪಿಟೇಷನ್ ಮಾರ್ಕೆಟ್ಗೆ ಮೊಕುಲ್ಲ ಈ ಬಾಟದಕ್ಕಲು ಇತ್ತೆ ಐಕೊಂಜಿ ಉತ್ತೇಜನ ಕೊಡ್ತೇರು ಅಂಚಿನ ಬಾಟಾ ಶೋರೂಮು ಉಲ್ಲಾಲೋಡು ಉಲ್ಲಾಸ್ ರೇಖಾ ಶೆಟ್ಟಿ ಉದೇನು ಪೊರ್ಲುಡು ನಡಪಡು ನನಲ ದುಂಬು ಎಡ್ಡೆ ಈ ಶೋರೂಮ್ಗೂ ಎಡ್ಡೆ ಪುದರ್ ಬರಡು ಪನ್ನೊಂದು ಶುಭ ಹಾರೈಸುವೆ. ಈ ಕಟ್ಟಡ ಒಂಜಿ ಬಾಟಾ ಶೋರೂಮ್ ಈ ಉಲ್ಲಾಳ ಪರಿಸರ ಕೋಮು ಸೌಹಾರ್ದ ಬಂದು ಒಂಜಿ ಪುದರೆತ್ತುಂಡು ಇತ್ತೆ ಅವು ಪೋತುಂಡು ಅಂಚ ಅದು ನಮ್ಮ ಮಾತ ಒಂಜೆ ಹಿಂದೂ ಮುಸ್ಲಿಂ ಕ್ರೈಸ್ತ ಬಾಂಧವರು ಅಂತ ಒಂಜೆ ಅದು ಈ ಒಂಜಿ ಬಾಟಾ ಶೋರೂಮ್ ಮಲ್ಪ ಉದ್ದೀಪನಾಥನು ಇದಕ್ಕೆ ಶುಭ ಹಾರೈಸಿರು. ಇನ್ನು ನನಲಾತು ಎತ್ತರಕ್ಕೆ ಬೋರ್ಡ್ ಬಂದು ಎನ್ನೊಂಜಿ ಆಶೆ ಇದಕ್ಕಾದು ಈ ನಮ್ಮ ಪರಿಸರದ ಮಾತಾ ಬಂಧುಗಳು ಕೈ ಜೋಡಿಸೋದು ಈ ಒಂಜು ಶೋರೂಮ್ಗೂ ಭೇಟಿ ಕೊಡ್ದು ಅಂಚನೆ ಈ ಒಂಜಿ ಬಾಟಾ ಶೋರೂಮದ ಬಗ್ಗೆ ನಮ್ಮ ಈ ಸಾಮಾಜಿಕ ಮಾಧ್ಯಮ ನಿಕ್ಲಿನ ಮಾತಾ ಒಂಚೂರು ಪಬ್ಲಿಸಿಟಿ ಮಲ್ಪೋಡು ನಮ್ಮ ಊರಿ ಬಾಟಾ ಶೋರೂಮ್ ಮುಂಚೆ ಉದ್ಘಾಟನೆ ಆತಂಡು ಮಸ್ತ್ ನೆಟ್ ವೆರೈಟಿ ಶೂಸ್ ಅಂಚನೆ ಸ್ಯಾಂಡಲ್ಸ್ ಮಾತ ಉಂಡು ಇತ್ತು ಹಿರಿಗಿರಾಣಿ ಬಣ್ಣ ನಮ್ಮ ದೇವನ ಶೆಟ್ ಪನ್ನೀರು ದುಂಬು ವಾಚ್ ಪೋರ್ಸದಕ್ಕೆ ಬಂದಿದೆ ಇತ್ತೆ ತುಣಗ ಅಂದು ಇತ್ತೆ ಎಲ್ಲೇ ಜೋಕ್ಲಿ ಹಿಡಿದುಂಡು ಕಿನ್ನಿ ಬಾಲೆ ಹಿಡಿದ್ರೆ ಅಲ್ಪ ಸ್ಯಾಂಡಲ್ಸ್ ಉಂಟು ಅಂಚಾದ ನಿಕ್ಲಿ ಮಾತೆಲ್ಲ ಈ ಒಂಜಿ ಬಾಟಾ ಶೋರೂಮ್ಗೂ ಸಪೋರ್ಟ್ ಮಾಡ್ಬೋದು. ಈ ಒಂಜಿ ಬಾಟಾ ಶೋರೂಮಿನ ರೇಖಾ ಉಲ್ಲಾಸ್ ಶೆಟ್ಟರ್ನ ಈ ಒಂದು ಸಂಸ್ಥೆ ನನಲಾತು ಎಡ್ಡೆ ರೀತಿ ಬೋರ್ಡ್ ಬಂದು ಸಮೃದ್ಧಿ ಕಟ್ಟೋಣದ ಮಾಲಕಿರು ಶ್ರೀಮತಿ ವಿಮಲಾ ಜೆ ಅಮೀನ್ ಮಲ್ಲಬೆನಿರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಕಟ್ಟೋಣದ ಮಾಲಕಿರು ವಾಸ್ತೇವಾ ಜೆ ಅಮೀನ್, ಬಾಟಾ ಸಂಸ್ಥೆದ ಅಧಿಕಾರಿ ಅಭಿಲಾಷ್, ಶ್ರೀಜೈ ವೀರಮಾರ್ತಿ ವ್ಯಾಯಾಮ ಶಾಲದ ಅಧ್ಯಕ್ಷರು ಪುರುಷೋತ್ತಮ್ ಗಟ್ಟಿ, ಶಿಕ್ಷಕರು ಜಯಾನಂದ ಅಂಚನ್, ಉಳ್ಳಾನವಲಯ ಬಂಟರ ಸಂಘದ ಮಾಜಿ ಅಧ್ಯಕ್ಷರು ಚಂದ್ರಹಾಸ್ ಅಡ್ಯಂತಾಯ, ಜಯರಾಮ್ ಸಾಂತ, ಕಟ್ಟೋಣದ ಮೇಲ್ವಿಚಾರಕರು ಮನೋಜ್ ರೈ, ಕೀರ್ತಿಶೇಷ ವಿಠಲ್ ಶ್ರೀಯಾನ್ರೆ ನಮಗೆ ರವಿತ್ ಭಟ್ನಗರ ಮೊಕ್ಲೆಗ್ ಸಂಸದ ಪ್ರವರ್ತಕರು ಶ್ರೀಮತಿ ರೇಖಾ ಉಲ್ಲಾಸ್ ಶೆಟ್ಟಿ ದಂಪతులు ಅಭಿನಂದನೆ ಸಂದಾಯರು. ಸಂಸದ ಪ್ರವರ್ತಕರು ಉಲ್ಲಾಸ್ ಶೆಟ್ಟಿ ಎತ್ಕೊಂಡೇರು. ಪೊಸಕುರ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ ಸಭೆ ಸುಧಾರಿಕೆ ಮಂತೇರು. ಆನಂದ್ ಶೆಟ್ಟಿ ಸೊನ್ನೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕಾರ್ಕಳಡ್ ಪರಶುರಾಮನ ಫೈಬರ್ ಪ್ರತಿಮೆ ನಿರ್ಮಿಸಾದು ಅವು ಕಂಚಿದಾಂದು ಪನ್ನೊಂದು ಮೋಸ ಮಲ್ಪಾದಿರುವೆ ಪಂಡದು ಆರೋಪಿಸಾದು ಗುರುವಾರ ತೊಕ್ಕೋಟು ಓರ್ಬಿಜಿದ ಕೈತಲು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿರ್ದು ಪ್ರತಿಭಟನೆ ನಡಪಾಯರು. ಕಾರ್ಕಳಡ್ ಪರಶುರಾಮನ ಫೈಬರ್ ಪ್ರತಿಮೆ ನಿರ್ಮಿಸಾದು ಕಂಚಿದ ಪಂಡದು ಹಿಂದುಲೆನು ಮೋಸ ಮಲ್ತದನು ಪಂಡದು ಆರೋಪಿಸಾದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿರ್ದು ತೊಕ್ಕೋಟು ಓವರ್ಬ್ರಿಡ್ಜ್ ಕೈತಲ್ಡು ಗುರುವಾರ ಬೈಯಡು ಪ್ರತಿಭಟನೆ ನಡಪಾಯರು. ಪ್ರತಿಭಟನೆ ಪಾಲ್ಪಡೆದು ಪಾತೇರ್ನ ಕಾಂಗ್ರೆಸ್ ಮುಖಂಡರು ಎಂಜಿ ಹೆಗ್ಡೆ ಕಾರ್ಕಳಡ್ ಪರಶುರಾಮನ ಪ್ರತಿಮೆ ನಿರ್ಮಾಣ ಆಯ್ನ ಮೂರ್ತಿಲ ನಕಲಿ ಜಮೀನು ಅಕ್ರಮ ಗೋಮಾಳ ಜಾಗಿಡು ಪ್ರತಿಮೆ ನಿರ್ಮಿಸಾಯಿನಿ ಸುನಿಲ್ ಕುಮಾರನ ಮಲ್ಲ ಹುನ್ನಾರ ಜಿಲ್ಲಾಡಳಿತ ಕಂದಾಯ ಇಲಾಖೆ ತಿರಸ್ಕರಿಸಾಯನ ಜಾಗಡು ನಿರ್ಮಿತಿ ಕೇಂದ್ರ ಮೂರ್ತಿ ನಿರ್ಮಿಸಾಯನವು ಬಿಜೆಪಿದ ವಾಸೀಮೆದ ಆಡಳಿತ ಪಣದು
ಪ್ರಶ್ನಿಸಾಯಿರು. ಪರಶುರಾಮ ಕರಾವಳಿಯನ್ನ ಸೃಷ್ಟಿ ಮಾಡಿದ್ದು. ಪರಶುರಾಮ ಅಂದ್ರೆ ಹಿಂದೂ ಧರ್ಮದ ಕರಾವಳಿ ಜನಗರ ಅಸ್ಮಿತೆ ಅಂತ ಹೇಳುವಂತವರು, ನಂಬಿದಂತವರು. ಅಂತಹ ಪರಶುರಾಮ ಏನು ಕ್ಷೇತ್ರದಲ್ಲಿ ಪರಶುರಾಮನ ಮೂರ್ತಿಯನ್ನೇ ನಕಲು ಮಾಡುವುದು ಸುನಿಲ್ ಕುಮಾರ್ ಅವರ ಹಿಂದುತ್ವವ, ಬಿಜೆಪಿಯ ಹಿಂದುತ್ವವ, ಸಂಘ ಪರಿವಾರದ ಹಿಂದುತ್ವವ ಅಂತ ನಾವು ಕೇಳಬೇಕಾಗ್ತದೆ. ಇದಕ್ಕೆ ನಾವು ಹೇಳುದು ನಿಮ್ಮದು ನಕಲಿ ಹಿಂದುತ್ವ, ನಮ್ಮದು ಅಸಲಿ ಹಿಂದುತ್ವ. ಧರ್ಮದ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡುವುದು ನಿಮ್ಮ ಹಿಂದುತ್ವ. ಈಗ ನೋಡಿದರೆ ಸರ್ದಾರ ವಲ್ಲಭಾಯ್ ಪಟೇಲ್ರ ಮೂರ್ತಿಯನ್ನು ಪರೀಕ್ಷೆ ಮಾಡಬೇಕಾಗ್ತದೆ. ಯಾರಾದರೂ ಕಂಚಿನ ಪ್ರತಿಮೆಗೆ ಬಣ್ಣ ಪೇಂಟ್ ಮಾಡ್ತಾರಾ? ಎಷ್ಟೋ ಪ್ರತಿಮೆಗಳನ್ನು ಮಾಡುವ ವಿಡಿಯೋ ಬಂದಿದೆ ನೋಡಿ. ಕಂಚಿನ ಪ್ರತಿಮೆ ಪೇಂಟ್ ಮಾಡ್ತಾರಾ ಯಾರಾದರೂ ಕುತ್ಕೊಂಡು? ಇಷ್ಟಿಷ್ಟು ದಪ್ಪ. ಇವರ ಹಿಂದುತ್ವ ನಕಲಿ ಹಿಂದುತ್ವ. ಇವರಿಗೆ ಹಿಂದುತ್ವ ಇರುವುದು ಚುನಾವಣೆಗೆ ಒಂದು ಅಸ್ತ್ರ. ಚುನಾವಣೆಯಲ್ಲಿ ಸುನಿಲ್ ಕುಮಾರಿಗೆ ಅಣ್ಣ ಹಿಂದೂ ಹುಲಿ ಅಂತ ಹೇಳಿ ಕಾರ್ಕಳದಲ್ಲಿ ಗೆಲ್ಲಬೇಕಿತ್ತು. ರಾತ್ರೋರಾತ್ರಿ ಸೈಬರಿನ ಮೂರ್ತಿಯನ್ನು ತಂದು ನಿಲ್ಲಿಸಿ ಸಾವಿರಾರು ಜನ ಮುಕ್ತ ಹಿಂದೂ ಮಹಿಳೆಯರನ್ನ, ಯುವತಿಯರನ್ನ, ಯುವಕರನ್ನ ಕರ್ಕೊಂಡೋಗಿ ಭಜನೆ ಮಾಡ್ತಾರೆ, ಶಂಖ ಊದುತ್ತಾರೆ. ಈಗ ಹೇಳ್ತಾರೆ ಅದು ಧಾರ್ಮಿಕ ಅಲ್ಲ, ಅದು ಧಾರ್ಮಿಕ ಅಲ್ಲ, ಅದು ಸಾಂಸ್ಕೃತಿಕ ಅಂತೆ. ಹಾಗಿದ್ರೆ ಪರಶುರಾಮ ಧಾರ್ಮಿಕ ಹೌದಾ ಅಲ್ವಾ ಹೇಳುವುದಕ್ಕೆ ಸುನಿಲ್ ಕುಮಾರ್ ಉತ್ತರ ಕೊಡಬೇಕು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಪಾತಿರೊಂದು ಬಿಜೆಪಿ ಸರ್ಕಾರದ ಅವಧಿಡು ಸುನಿಲ್ ಕುಮಾರ್ ಸಚಿವರಾದಿತ್ತಿನಪಗ ನಿರ್ಮಿತಿ ಕೇಂದ್ರದ ಮೂಲಕ ಫೈಬರ್ ಪ್ರತಿಮೆ ನಿರ್ಮಿಸಾದ ಕಂಚಿದ ಪಂಡದ ಜನಕ್ಲೆನು ಮೂರ್ಖೆರಾದ ಮಲ್ತದೇರು. ಈ ಬಗೆಟ್ ಜನಕ್ಲೆಗ್ ತೆರಿಪಾಯಜಿಂಡ ದುಂಬಗ್ ನನಲಾತ್ ಹಗರನ ನಡಪುನ ಪೋಡಿಗೆ ಉಂಡು ಪಂಡು ತೆರಿಪಾಯರು. ಉಡುಪಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ದೀಪಕ್ ಕೋಟ್ಯಾನ್, ಕಾಂಗ್ರೆಸ್ ಜಿಲ್ಲಾ ಸದಸ್ಯರು ಸುರೇಶ್ ಭಟ್ನಗರ, ಕುಡ್ಲ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನು, ಮಾಜಿ ಸದಸ್ಯರು ಮೊಹಮ್ಮದ್ ಮುಸ್ತಾಫಾ ಮಲಾರ್, ಸುರೇಖಾ ಚಂದ್ರಹಾಸ್, ಉಳ್ಳಾಲ ನಗರ ಕಾಂಗ್ರೆಸ್ ಅಧ್ಯಕ್ಷರು ಮುಸ್ತಾಫಾ ಅಬ್ದುಲ್ಲಾ, ಪ್ರಮುಖರು ದಿನೇಶ್ ರೈ, ದಿನೇಶ್ ಕುಂಪಲ, ಎಕೆ ಅಬ್ದುಲ್ ರಹಿಮಾನ್ ಕೋಡ್ಜಾಲ್, ದೇವಣ್ಣ ಶೆಟ್ಟಿ, ದೀಪಕ್ ಪಿಲಾರ್, ಇಕ್ಬಾಲ್ ಸಾಮನಿಗೆ, ಅಚ್ಯುತ ಗಟ್ಟಿ, ಚಂದ್ರಿಕಾ ರೈ, ಮನ್ಸೂರ್ ಮಂಚಿಲ, ಪುರುಷೋತ್ತಮ್ ಶೆಟ್ಟಿ ಪಿಲಾರ್, ಯೂಸುಫ್ ಉಳ್ಳಾಲ್, ಉಸ್ಮಾನ್ ಕಲ್ಲಾಪು, ವೀಣಾ ಡಿಸೋಜಾ, ಹುಸೇನ್ ಕುನಿಮೋನು ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಪಂಚಾಯತ್ದ ಸಾಮಾನ್ಯ ಸಭೆಟ್ಟು ಪಾಲ್ಪಡೆ ಗ್ರಾಮಸ್ಥರಿಗೆ ಮೂಲಭೂತ ಸೌಕರ್ಯ ಬಕ್ಕ ಗ್ರಾಮದ ಅಭಿವೃದ್ಧಿ ನಿಧಾನ ಆಯರ ಕಾರಣಕರ್ತರಾಯಿನ ಪಾವೂರು ಗ್ರಾಮ ಪಂಚಾಯತ್ ಸದಸ್ಯರ ವಿರುದ್ಧ ಹಕ್ಕೊತ್ತಾಯ ಸಭೆ ಪಾವೂರು ಜಂಕ್ಷನ್ ಶುಕ್ರವಾರ ನಡೆತಂಡು. ಸಾಮಾನ್ಯ ಸಭೆಗೆ ಹಾಜರಾವಂದೆ ಗ್ರಾಮಸ್ಥರಿಗೆ ಮೂಲಭೂತ ಸೌಕರ್ಯ ಬೊಕ್ಕ ಗ್ರಾಮದ ಅಭಿವೃದ್ಧಿ ಕುಂಠಿತ ಆಯರೆ ಕಾರಣಕರ್ತರಾಯಿನ ಪಂಚಾಯತ್ ಸದಸ್ಯರ ವಿರುದ್ಧ ಹಕ್ಕೊತ್ತಾಯ ಸಭೆ ಪಾವೂರು ಜಂಕ್ಷನ್ ಶುಕ್ರವಾರ ನಡೆತಂಡು. ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಪಾತರೊಂದು ಪಾವೂರು ಗ್ರಾಮ ಪಂಚಾಯತ್ ಸಾರ್ವಜನಿಕರಿಗೆ ಬೋಡಾಪಿನ ಮೂಲಭೂತ ಸೌಕರ್ಯలను ಬೊಕ್ಕ ಗ್ರಾಮದ ಅಭಿವೃದ್ಧಿ ಬೇಲೆಲೆಗೆ ಅಡ್ಡಿಪಡಿಸಾದ ಸಾಮಾನ್ಯ ಸಭೆಗೆ ಕೆಲವೊಂಜಿ ಪಂಚಾಯತ್ ಸದಸ್ಯರು ಬರಂದೆ ಗ್ರಾಮಸ್ಥರಿಗೆ ತೊಂದರೆ ಮಲ್ತೊಂದುಲ್ಲೇರು. ಸಾಮಾನ್ಯ ಸಭೆ ನಡಪಂದೆ ಡೋರ್ ನಂಬರ್ ಲೈಸೆನ್ಸ್ ಸಾದಿದೀಪ ಇಂಚಿತಿ ಒವ್ವೇ ಸೌಕರ್ಯಲೆಗೆ ಅನುಮೋದನೆ ತಿಕ್ಕೊಂತಿಚ್ಚಿ ಅಂಚಾದ ಸಾಮಾನ್ಯ ಸಭೆಗೆ ಗೈರ ಆವೊಂದುಪ್ಪುನ ಸದಸ್ಯರ ವಿರುದ್ಧ ಶಿಸ್ತು ಕ್ರಮ ಕೈಕೊನೊಡು ಬೊಕ್ಕ ಗ್ರಾಮಸ್ಥರಿಗೆ ಬೋಡಾಯಿನ ಮೂಲಭೂತ ಸೌಕರ್ಯలను ಒವ್ವೇ ತೊಂದರೆ ಆವೊಂದಿನ ರೀತಿಡ್ ಗ್ರಾಮಸ್ಥರ ಸಮಸ್ಯೆಗೆ ಕ್ರಮ ವಹಿಸೋಡು ಪಂಡು ತೆರಿಪಾಯರು. ಇವತ್ತು ಪಾವೂರು ಗ್ರಾಮ ಪಂಚಾಯತಿಯಲ್ಲಿ ಪ್ರಥಮ ಸಭೆಯನ್ನು 14 ತಾರೀಕಿಗೆ ನಮ್ಮ ಅಧ್ಯಕ್ಷರು ಕರೆದಿದ್ದಾರೆ. ಗ್ರಾಮದ ಎಲ್ಲರ ಅಧ್ಯಕ್ಷರು. ಒಬ್ಬ ಪಂಚಾಯತ್ ಅಧ್ಯಕ್ಷರನ್ನು ಆಡಳಿತಾಧಿಕಾರಿ ನೇಮಕ ಮಾಡುವಾಗ ಆ ಪಂಚಾಯತಿಗೆ ಸರ್ಕಾರದ ನೇಮ ಪ್ರಕಾರ ಒಂದು ತಾಲೂಕು ದಂಡಾಧಿಕಾರಿಯ ಮುಖಾಂತರ ಪಂಚಾಯತಿನ ಆಡಳಿತಾಧಿಕಾರಿ ನೇಮಕ ಮಾಡುವುದು ಇದು ನಿಮಗೆಲ್ಲರಿಗೂ ಗೊತ್ತಿರಬೇಕು. ಆ ಪಂಚಾಯತ್ ಅಧ್ಯಕ್ಷರು 14 ತಾರೀಕಿಗೆ ಮೀಟಿಂಗ್ ಕರೆದಿದ್ದಾರೆ. ಆದರೆ ಕಾಲಂ ಭರ್ತಿಯಾಗದ ಪ್ರಕಾರ 3 ಮೀಟಿಂಗ್ ಕರೆದರೂ ಮೀಟಿಂಗಿಗೆ ಬರಲಿಲ್ಲ. 12ನೇ ತಾರೀಕಿಗೆ ನಿಮಗೆ ಸಿಕ್ಕುವಂಥ ಗೌರವಧನವನ್ನು ತಗೊಂಡು ಹೋಗಲಿಕ್ಕೆ ನಿಮಗೆ ಆಗಿದೆ, ಆದರೆ ಮೀಟಿಂಗಿಗೆ ಬರಲಿಕ್ಕೆ ನಿಮಗೆ ಆಗಲಿಲ್ಲ. ಏನೋ ಸಿಕ್ಕಿದ ಗೌರವಧನಕ್ಕೆ 12 ತಾರೀಕಿಗೆ ಬರಲಿಕ್ಕೆ ಆಗಿದೆ, ಆದರೆ ಆ ಮೀಟಿಂಗ್ಗೆ ಬರಲಿಕ್ಕೆ ನಿಮ್ಮಿಂದ ಆಗಲಿಲ್ಲ. ಹಾಗಾಗಿ
ನಾನು ಈ ಪಂಚಾಯತ್ ಸದಸ್ಯರಲ್ಲಿ ಕೇಳುವಂಥ ಪ್ರಶ್ನೆ, ಗ್ರಾಮದ ಜನರು ನಿಮಗೆ ಗೌರವ ಕೊಟ್ಟು ಮತದಾನ ಮಾಡಿ ಕಳಿಸಿದ್ದು ನೀವು ಗೌರವ ತೆಗೀಲಿಕ್ಕೆ ಅಥವಾ ನಿಮ್ಮ ಸ್ವಾರ್ಥಕ್ಕೋಸ್ಕರ ಪಂಚಾಯತಿಯನ್ನು ಬರ್ಕಸ್ ಮಾಡಲಿಕ್ಕೆ ನಿಮ್ಮನ್ನು ಜನ ಕಳಿಸುವುದಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪಾವೂರು ಪಂಚಾಯತ್ ಮಾಜಿ ಸದಸ್ಯರು ಅಬ್ದುಲ್ ಖಾದರ್, ಮೊಹಮ್ಮದ್ ಚಕ್ಕರ್, ಹಸನ್ ಎಂಪಿ, ವಿವೇಕ್ ರೈ, ಪ್ರಮುಖರು ಪ್ರಭಾಕರ್ ಶೆಟ್ಟಿ, ಹನೀಫ್ ಕೆಎಂ, ವಿನ್ಸೆಂಟ್ ಲೋಬೋ, ಅರ್ಮಾನ್ ಕಿಲ್ಲೂರು, ಕಿರಣ್ ಪೂಜಾರಿ, ದಾಮೋದರ್ ಪೂಜಾರಿ, ಅಲ್ತಾಫ್ ಅಹಮದ್, ಶಿವಪ್ಪ ಪಜಿಲಾ ಇಂಚಿತ್ತಿ ಪ್ರಮುಖರು ಪಾಲ್ಪಡೆದಿದ್ದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೃಷ್ಣಕುಮಾರ್ಗೆ ಈ ಪೊರ್ತು ಮನವಿ ಒಪ್ಪ್ಯಾರು. ಸುದ್ದಿಗೊಂಚಲಿಗೆ ಸ್ವಾಗತ. ಶ್ರೀ ಶಾರದಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯಬಕ್ಕ ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿದ ಮುತಾಲಿಕೆಡ ನಡತಿನ 42ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವ ಸಂದರ್ಭಡ್ ತೋನ್ಸೆ ಪುಷ್ಕಲ್ ಕುಮಾರ್ ಹಿಡಿದು ಭೂ ಕೈಲಾಸ ಹರಿಕತೆ ನಡೆತಂಡು. ಗಣಾಧಿಪತಯೇ ನಮಃ. ಶ್ರೀ ಸರಸ್ವತೇ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂ ಫಲಸಾರಭಕ್ಷಿತಂ ಉಮಾಸುತಂ ಶೋಕಗುಣಾಶಕಾರಕಂ ನಮಾಮಿ ವಿಘ್ನೇಶ್ವರ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಂ. ನಿಲ್ಲಿ ಸ್ವಾಮಿ, ನೀವು ಅದು ಯಾರು ದೊಡ್ಡದಂತೆ ಹೇಳಿ ಹೋಗ್ಬೇಕಂತ ಹೇಳುವಾಗ ಮತ್ತೆ ಚರ್ಚೆ ಶುರುವಾಯಿತು. ಅವ್ರು ಹೇಳಿದ್ರಂತೆ, ದೇವರನ್ನು ದೊಡ್ಡದನ್ನಾಗಿಸುವ ಉತ್ತಮವಾದಂಥ ಈ ಕರ್ತವ್ಯ ಕರ್ಮವನ್ನು ಕಾಲಕ್ಕನುಗುಣವಾಗಿ ಮಾಡುವುದೇ ದೊಡ್ಡದು. ಕಾಲೇ ತಸ್ಮೈ ನಮಃ ಅಂತ ಹೇಳ್ತಾರೆ. ಹೌದಾ? ದೇವರನ್ನು ದೊಡ್ಡದನ್ನಾಗಿಸುವಂಥ ಪರ್ವಕಾಲ ಶರದೃತು ನವರಾತ್ರಿ ಇವತ್ತು ನಮಗೆ ಇದು ನಮಗಾಯಿತು ಅಲ್ವಾ? ಹಾಗಾಗಿ ಇಂಥ ಪರಿಪೂರ್ಣವಾಗಿರ್ತಕ್ಕಂಥ ಉತ್ತಮ ಕಾಲ, ಈ ಕಾಲವನ್ನು ನೆನಪು ಮಾಡಿಕೊಳ್ಬೇಕು. ನಾವು ಭಾದ್ರಪದ ಶುಕ್ಲದ ಈ ಚೌತಿಗೆ ನಾವು ಗಣಪತಿಯನ್ನು ಆರಾಧಿಸಿದರೆ, ಗೋಕುಲಾಷ್ಟಮಿಯಂದು ಶ್ರೀಕೃಷ್ಣನಿಗೆ ಪೂಜೆ ಸಲ್ಲಿಸಿದರೆ, ಶಿವರಾತ್ರಿಯಂದು ಶಿವನಿಗೆ ಅರ್ಘ್ಯವನ್ನು ಕೊಟ್ಟರೆ, ಅದೇ ರೀತಿ ಶರದೃತುವಿನಲ್ಲಿ ಬರತಕ್ಕಂಥ ಶರನ್ನವರಾತ್ರಿ ಕಾಲದಲ್ಲಿ ಶಕ್ತಿ ಪೂಜೆಯ ದೇವಾದಿ ದೇವತೆಗಳಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ, ಮಹಾಲಕ್ಷ್ಮಿ, ಶಾರದೆ ಇಂಥ ಮಹಾತಾಯಿಯರಿಗೆ ನಮ್ಮ ಪೂಜೆ ಸಲ್ಲಬೇಕಂತ. ಹಾಗಾಗಿ ಕಾಲವೇ ದೊಡ್ಡದು ತೀರ್ಮಾನಕ್ಕೆ ಬಂದರು. ಮತ್ತು ಪುನಃ 4 ಜನ ಕಾಲವೂ ದೊಡ್ಡದಲ್ಲ. ಹಾಗಾದರೆ ನೀವು ಯಾವುದು ದೊಡ್ಡದಂತ ಹೇಳಬೇಕು ಮಾರೆ, ಈಗ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಚರ್ಚೆ ಮುಗಿಲಿಲ್ಲಲ್ಲ. ಆಗ ಕಾಲ ದೊಡ್ಡದಲ್ಲದೆ ಯಾರು ಹೇಳಬೇಕಲ್ಲ. ಆವಾಗ ಬೃಹತ್ ಬುದ್ಧಿವಂತರಾದಂಥ ಅತಿ ಪ್ರಾಜ್ಞರಾಗಿರ್ತಕ್ಕಂಥ 4 ಮಂದಿ ಹೇಳಿದರಂತೆ, ನೋಡಿ ಎಲ್ಲರದ್ದೂ ಸರಿ, ಅನಂತವಾಗಿರ್ತಕ್ಕಂಥ ಶಕ್ತಿ ದೇವರನ್ನು ದೊಡ್ಡದನ್ನಾಗಿಸುವಂಥ ಈ ರೀತಿ ನಮ್ಮದಾಗಿರ್ತಕ್ಕಂಥ ಕರ್ತವ್ಯ ಕರ್ಮದ ಮೂಲಕವಾಗಿ ಅಲ್ವಾ, ಕಾಲಕ್ಕನುಗುಣವಾಗಿ ನಡಪ್ಪಿ ಪೋಪೆಂತ ಮಂಡತಿ ಈ ರಾತ್ರಿಗೆ ಪೋ ನಡಪ್ಪು ಮಂಡೆ ಪೋಪನ ಮಂಡಲಿಗೆ ಬೋಡೈನಾಥಂಜಿ ಪೆಟ್ಟಿಗೆ ಕಟ್ಟೊಂಡೋಲು ಬ್ಯಾಗ್ ನಡತ್ ಪೋಯಲ್ ಕತ್ತಲೆಗೆ ಹೋದು ಒಂಜಿ 20 ನಿಮಿಷ ಹೊಡೆದ ಬಕ್ಕ ಒಂದು ಅರ್ಧ ಗಂಟೆ ಹಿಡಿದ ಬಕ್ಕ ಫೋನ್ ಬತ್ತನಿಗೆ ಒಂಜಿ ಫೋನ್ ಮಲ್ತೋಲಿ ಇಂಜಿನ ಫೋನ್ ಮಲ್ತಿ ಕೊಡ್ಲೆ ಹಲೋ ಬಂಡೆ ಹಲೋ ಒಂದು ಬಂಡ ಇಂದೇ ಮೊಬೈಲ್ ಎನ್ನ ನಂಬರ್ ಉಂಡತ್ತ ಅವೇನು ಡಿಲೀಟ್ ಮಲ್ಪಲೆ ಎಂದೊಳಗೆ ಏರ್ ಬಾತಿಯವ್ರು ಮುಂದೆಗೆ ಬೊಕ್ಕತು ನನಗೆ ಆಯ್ ಡಿಲೀಟ್ ಮಲ್ತಾ ಆತ ನಾವೇನು ಆಯ್ ಡಿಲೀಟ್ ಮಲ್ತಾ ಆತಂದ್ರೆ ನೀ ಏರ್ ಬಾತಿಯವ್ರಿಗೆ ನಂಬರ್ ಮಾತ್ರ ಬರೋದು ಉಂಡತ್ತೈತೆ ಅಂಚಾದು ಈ ರೀತಿಯ ಜಗಳ ಆಪಿನಾಡೆ ಮುಟ್ಟದ ಸಾಂಸಾರಿಕ ವಾತಾವರಣ ನಮ್ಮಡ ಉಂಟು. ಏನೋ ನಾನು ತಪ್ಪಿ ಬೇರನ್ನು ಕೊಟ್ಟಿರಬಹುದು. ಸ್ವಾಮಿ, ನನಗೆ ಶಿವನ ಆತ್ಮಲಿಂಗವೇ ಬೇಕು, ನಿನ್ನ ಆತ್ಮಲಿಂಗವನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡಬೇಕು, ನನ್ನ ತಾಯಿಯ ಇಚ್ಛೆಯನ್ನು ಈಡೇರಿಸಬೇಕು ಸ್ವಾಮಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂಥೇಳಿ ಸದ್ಭಕ್ತಿಯಿಂದ ಬೇಡುವಾಗ ಎಲ್ಲಿಂಟು ಶಿವನು ಬರಲೇ ಇಲ್ಲ. ಯಾಕೆ ತಡ ಮಾಡ್ತಾನೆ ಶಿವ?
ಅಂತೇಳಿ ಆಲೋಚನೆ ಮಾಡ್ತಾ ಇದ್ದಾರೆ. ಶಿವನು ಬರಲೇ ಇಲ್ಲ. ಏನಪ್ಪ ತಡ ಆಗ್ತಾ ಇದೆ ತಡ ಯಾವಾಗಲೂ ಈ ಬಂದರೆ ಆಯ್ತು ಬೇಗ. ಅದು ಕೂಡ ರಕ್ಕಸರು, ಬೇರೆ ಯಾರಿಗಾದರೂ ತಾಳ್ಮೆ ಉಂಟು. ಆ ದುಷ್ಟರಿಗೆ ಎಲ್ಲಿ ತಾಳ್ಮೆ ಇಲ್ಲ. ಅಯ್ಯೋ ದೇವರೇ, ಮೊದಲನೇ ಸಲ ಬಹಳ ಬೇಗ ಬಂದಿದ್ದಾನೆ, ಬಹಳ ಬೇಗ ವರವನ್ನು ಕೊಟ್ಟಿದ್ದಾನೆ. ಆದರೆ ಈಗ ಇಷ್ಟು ಭಕ್ತಿಯಿಂದ ಈ ರೀತಿಯಲ್ಲಿ ತಪಸ್ಸು ಮಾಡಿದರೂ ನನಗೆ ಬರ್ತಾ ಇಲ್ಲಲ್ಲ, ಯಾಕೆ? ಏನಪ್ಪ ಇದು? ಶಿವ ಏನು ಬರಲಿಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇಲ್ಲ, ಶಿವನಿಲ್ಲ. ಚಿತ್ತರಾರೋ ಮೇರುವನು ಕಿತ್ತರಾರೋ ಮೇರುವನು ಪಿಡಿದೆತ್ತುವರು ಸರಿಗ ಪದಸ. ಏನು ಮಾಡ್ತಾನೆ ರಾವಣ ನೋಡಿ. ಶಿವ ಬರಲಿಲ್ಲ ಅಂತೇಳಿ ಸಿಟ್ಟುಕೊಂಡ ರಾವಣ 20 ತೋಳುಗಳವನಿಗೆ, ಹೌದಲ್ವ? 10 ತಲೆ ಆದರೆ ಆಮೇಲೆ 20 ತೋಳು ಇರಲೇಬೇಕಲ್ಲ. ಆ ರೀತಿಯಲ್ಲಿ ಆ 20 ತೋಳುಗಳಿಂದ ಕಿತ್ತರಾರೋ ಮೇರುವನು, ಮೇರು ಪರ್ವತವನ್ನು ಪಿಡಿದೆತ್ತುವರೋ ಬ್ರಹ್ಮಾಂಡ ಗೋಲವ ಎತ್ತ ಪೋಗಲಿ ಸಿರಿಯುಡುಗೆಯ ಗಗನ ಗ್ರಹ ಗತಿಯಾಗ. ಸಿರಿಯದುಡುಗೆ ಗಗನ ಗ್ರಹ ಗತಿಯ ತತ್ತರಿಪ ಜಗಭಕ್ತರೆಲ್ಲರ ಉತ್ತಮನ್ ಮನಗಂಡು ಶಂಕರ ಒತ್ತಿದನು ಅಂಗುಷ್ಟದಿ ಗಿರಿಕುಸಿಯ ಧರೆಗೆ. ಶಂಕರ ಒತ್ತಿದನು ಅಂಗುಷ್ಟದಿ ಗಿರಿ ಕುಸಿಯುವಂತೆ ಧರೆಗೆ. ಇದನ್ನು ಕೆಳಗಿಡಬಾರದಂತ ಹೇಳಿದ್ದಾರೆ ಯಾರು? ಶಿವ. ನಾನು ಎಲ್ಲಿ ಇಡಲಿ? ಯಾರಿದ್ದಾರೆ? ಯಾರ ಹತ್ರ ಹಿಡ್ಕೊಂಡು ಕೊಡಿ? ಅಯ್ಯೋ, ಸ್ವಲ್ಪ ಯಾರಾದರೂ ಒಂದು 2-3 ಜನ ಇದ್ದರೆ, ಹಾರ್ಮೋನಿಯವರು ಇದ್ದರೆ ಹಾರ್ಮೋನಿಯವ್ರ ಹತ್ರ 1-2 ಕೆಲಸ ಹೇಳ್ಬೋದು. ಏನಾದ್ರು ಸರಿ ಇದು ಹಿಡ್ಕೊಳ್ಳಿ. ಸ್ವಲ್ಪ ತಬಲದವರು ಅರವಿಂದರಿದ್ದರೆ ಅವ್ರ ಹತ್ರ ಒಂದು ಸ್ವಲ್ಪ ಕೆಲಸ. ಯಾರು ಇಲ್ಲದಾಗ ನಾವು ಯಾರನ್ನು ಒಂದು ಬಾಟ್ಲಿ ನೀರು ತರಲಿಕ್ಕೆ ಅಥವಾ ಇದನ್ನು ಹಿಡ್ಕೊಳ್ಳಿ ಮಾರ, ಸ್ವಲ್ಪ ಇದು ಕೆಳಗೆ ಬೀಳ್ತದೆ ಅಲ್ವಾ ಎಂತ ಯಾರ ಹತ್ರ ಹೇಳುವುದು ನಾವು? ಯಾರಿಲ್ಲ ಅಂತ ನೋಡುವಾಗ ಈಗಾಗಲೇ ಶ್ರೀಮನ್ನಾರಾಯಣನ ಅಪ್ಪಣೆಯಂತೆ, ದೇವತೆಗಳ ಅಪೇಕ್ಷೆಯಂತೆ ನಾರದ ಮಹರ್ಷಿಗಳು ಆ ವಿಶ್ವಂಬನಾಗಿರ್ತಕ್ಕಂಥ ಮಹಾಗಣಪತಿಗೆ ಸೂಚನೆ ಕೊಟ್ಟಿದ್ದಾರೆ. ನೀನು ಈ ಮಾರ್ಗ ಮಧ್ಯದಲ್ಲಿ ಹೋಗುವಾಗ ಅಲ್ಲಿ ಏನೋ ಒಂದು ನಾಟಕ ಮಾಡಿ ಒಟುವಿನ ರೂಪದಲ್ಲಿ ಹೋಗಬೇಕು. ನೀನು ದೊಡ್ಡ ಈ ಗಣಪತಿ ರೂಪದಲ್ಲಿ ಹೋಗಬೇಡ, ಆ ಒಟುವಿನ ರೂಪದಲ್ಲಿ ಹೋಗಿ ಅಲ್ಲಿ ಏನಾದರೂ ಒಂದು ಆ ವಿಚಾರವನ್ನು ಗಮನಿಸಿ ಆ ಆತ್ಮಲಿಂಗವನ್ನು ಭೂಮಿ ಸೇರುವಂತೆ ಮಾಡೋದು, ಮತ್ತೆಲ್ಲ ನಿನಗೆ ಬಿಟ್ಟದ್ದು ಅಂತ ಹೇಳುವಾಗ ಗಣಪತಿ ಆ ಕೆಲಸ ಮಾಡಲಿಕ್ಕೆ ಒಪ್ಪಿದ್ದಾನೆ. ಒಪ್ಪಿ ರಾವಣೇಶ್ವರನಿಗೆ ಮಾರ್ಗ ಮಧ್ಯದಲ್ಲಿ ಸಿಗ್ತಾ ಇದ್ದಾನೆ. ನೋಡಿ, ಸಿಗ್ತಾ ಇರುವಂಥ ಹೊತ್ತಿನಲ್ಲಿ ನಮೋ ನಮಃ ಅಂಥೇಳಿ ರಾವಣೇಶ್ವರ ಈ ಒಟು ಅಲ್ಲ, ಬ್ರಾಹ್ಮಣ ಒಟು ಇರಲಿ ಅಂತೇಳಿ ಒಂದು ನಮಸ್ಕಾರ ಕೊಟ್ಟಿದ್ದಾನೆ. ನಮಸ್ಕಾರ ಕೆಲವರು ಹಾಗೆ ಅವರಿಂದ ಏನಾದರೂ ಕೆಲಸ ಆಗಬೇಕಾದ್ರೆ ಎದುರು ನಾವು ಎಂಥವನಾದರೂ ಒಂದು ನಮಸ್ಕಾರ ಕೊಡ್ತಾರೆ ಅಲ್ವಾ? ಆ ನಮಸ್ಕಾರವನ್ನು ಕೊಟ್ಟು ಬಿಟ್ಟಿದ್ದಾನೆ. ಆಯ್ತು ಏನು ಈಗ ಒಂದು ಕೆಲಸ ಆಗಬೇಕು. ಈ ರೀತಿಯಲ್ಲಿ ಒಂದು ಕೆಲಸ ಆಗಬೇಕು. ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಾನು. ಏನಂತ ಹೇಳಿದರೆ, ವಿಶೇಷವಾಗಿ ಈ ಲಿಂಗವನ್ನು, ಆತ್ಮಲಿಂಗವನ್ನು ಸ್ವಲ್ಪ ಹೊತ್ತು ಹಿಡ್ಕೊಳ್ಬೇಕು ನೀನು. ನಾನು ನನ್ನ ಸಂಧ್ಯಾವಂದನೆಯನ್ನು ಮಾಡಿ ಬರ್ತೇನೆ, ಒಂದು ಸ್ನಾನ ಮಾಡಿ ಬರ್ತೇನೆ ಸಮುದ್ರದಲ್ಲಿ, ಎಲ್ಲ ಸಂಧ್ಯಾವಂದನೆ ಮಾಡಿ ಈಗ ಬರ್ತೇನೆ. ಹೆಚ್ಚು ಸಮಯ ಇಲ್ಲ, ಭಾಳ ಬೇಗ. ಯಾಕಂದರೆ ನನಗೆ ಕೂಡ ನೆನಪೇ ಇಲ್ಲ ಅವನಿಗೆ, ಅದು ಕೆಳಗಿಡಬಾರ್ದಂತ ಹೇಳಿದ್ದೇನೆ. ಹಾಗಾಗಿ ನಾನು ಈ ಒಂದು ವಿಚಾರವನ್ನು ನೀನು ಸ್ವಲ್ಪ ನನಗೆ ಉಪಕಾರ ಮಾಡಬೇಕಂತ ಹೇಳುವಾಗ ಸಂಧ್ಯಾವಂದನೆ ಮಾಡಿ ಬರ್ತೇನೆ ಅಂತೇಳಿ ಆಯ್ತಾಯ್ತು ಅಂತ ಗಣಪತಿ ಆ ಆತ್ಮಲಿಂಗವನ್ನು ಹಿಡ್ಕೊಂಡಿದ್ದಾನೆ. ಮೋಕ್ಯದ ಬಂದುಲೆ ಇಡಗ ಪೊಸಕುರಲ್ದ ಇನಿತ ಸುದ್ದಿಗೊಂಚಲು ಮುಗಿತು ಅಂದಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಎಪ್ಪಲಾತ್ತು ಒಂದು ಪ್ಲೇ ಪೊಸಕುರಲ್ 24/7.